ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಆಶ್ರಯ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಿಸಾನ್ ಘಟಕ ವತಿಯಿಂದ ಸಸಿ ವಿತರಣಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ನನ್ನ ಆತ್ಮೀಯರು ಹಿರಿಯರು ನನ್ನ ರಾಜಕೀಯ ಗುರುಗಳಾದ ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಸರ್ ಇದ್ದಾರೆ. ಅವರನ್ನು ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಇನ್ನೊಬ್ಬರು ನನ್ನ ಆತ್ಮೀಯರು ಗೇರು ನಿಗಮ ಕರ್ನಾಟಕ ರಾಜ್ಯ ಗೇರು ನಿಗಮದ ಅಧ್ಯಕ್ಷರಾದ ಸಾರಿ ಆ ವೇದಿಕೆಯಲ್ಲಿರೋ ಎಲ್ಲರನ್ನು ನಾನು ಎಲ್ಲರನ್ನು ಸ್ವಾಗತಿಸಿ ಆಯಿತು. ಈಗ ನಾನು ನನ್ನ ಅಧ್ಯಕ್ಷರ ಅನುಮತಿಯ ಮೇರೆಗೆ ನಾನು ನನ್ನ ವಾಸ್ತವಿಕ ಭಾಷಣವನ್ನು ಮಾತಾಡಿದ್ದೇನೆ. ನಾನು ಪ್ರತಿ ವರ್ಷವೂ ಎಲ್ಲ ಸಸಿ ವಿತರಣಾ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿರುತ್ತೇನೆ. ಅಷ್ಟೇ ಅಲ್ಲ, ಬ್ಲಾಕ್ನಲ್ಲಿ ನಡೆಯುವ ಪ್ರತಿ ಪ್ರತಿಭಟನೆ ಆಗಲಿ, ತಿಂಗಳಿಗೊಮ್ಮೆ ಮೀಟಿಂಗ್ ಕರೆಯುವುದಾಗಲಿ, ಪ್ರತಿ ಗ್ರಾಮದಲ್ಲಿ ಉಪಾಧ್ಯಕ್ಷರ ಅಧ್ಯಕ್ಷರನ್ನು ಮಾಡುವ ಮೂಲಕ ಒಳ್ಳೆಯ ನಾವು ಇಷ್ಟರ ತನಕ ನಮ್ಮ ಸಭಾಪತಿ ಅನುಮತಿಯ ಮೇರೆಗೆ ಪ್ರತಿ ವರ್ಷ ನಾವು ಗಿಡನ ಸಸಿ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿರುತ್ತೇವೆ. ಅಷ್ಟೇ ಅಲ್ಲ, ನಾವು ಇಲ್ಲಿಂದ ಸುಳ್ಯವರೆಗೆ ಕೃಷಿಕರ ಬಗ್ಗೆ ಪ್ರತಿಭಟನೆ ಮಾಡಲು ಇಲ್ಲಿಂದ ಸುಳ್ಯವರೆಗೆ ನಮ್ಮ ತಂಡ ಹೋಗಿರುತ್ತದೆ. ಅಷ್ಟೇ ಅಲ್ಲ, ಪ್ರತಿ ಶಾಲಾ ಕಾಲೇಜುಗಳಿಗೆ ನಾವು ವರ್ಷಂಪ್ರತಿ ಸಸಿ ವಿತರಿಸ್ತಾ ಬಂದಿರುತ್ತೇವೆ. ನಾನು ಸುಮಾರು 4 ವರ್ಷದಿಂದ ಒಳ್ಳೆಯ ಕಾರ್ಯಕ್ರಮ ನೀಡುತ್ತಾ ಬಂದಿದ್ದರಿಂದ ನಮ್ಮ ಕಿಸಾನ್ ಘಟಕಕ್ಕೆ ತುಂಬ ಸಂತೋಷವಾಗ್ತದೆ. ಏಕೆಂದರೆ ನಮ್ಮದಲ್ಲಿ ಅಬ್ದುಲ್ ಹಸನಾಜಿ ಕುಂಜಿ ಇದ್ದಾರೆ, ಮತ್ತು ಭುಜಂಗ ಗಟ್ಟಿ ಇದ್ದಾರೆ, ಐಬಕ್ ಇದ್ದಾರೆ, ಮತ್ತು ಜೋಸಫ್ ಇದ್ದಾರೆ. ಇಂಥ ನಮ್ಮ ತುಂಬ ತಂಡ ಒಂದು ಸೇರಿಕೊಂಡು ಎಲ್ಲ ಕಡೆ ನಾವು ಗ್ರಾಮಕ್ಕೆ ಹೋಗಿ ಎಲ್ಲ ಗ್ರಾಮ ಸಮಿತಿಗಳನ್ನು ಮಾಡಿದ್ದೇವೆ. ಅಷ್ಟೇ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಯಾರು ಅಧ್ಯಕ್ಷರಾಗ್ತಾರೋ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಅವರೊಟ್ಟಿಗೆ ಸೇರಿ ನನ್ನ ಸಹಕಾರವನ್ನು ನೀಡುತ್ತೇನೆ ಎಂದು ಹೇಳುತ್ತಾ ನನ್ನ ಪ್ರಾಥಮಿಕ ಭಾಷಣ